ಕುಳಚೂರುಗುತ್ತು ಜಯಶೆಟ್ಟರು ಹುಟ್ಟು ಹೋರಾಟಗಾರನಾಗಿ ಅವರು ಅವಿವಾಹಿತರಾಗಿ ಬ್ಯಾಚುಲರ್ ಆಗಿ ಬ್ರಹ್ಮಚಾರಿಯಾಗಿ ಉಳಿದವರು. ಈ ಹೋರಾಟಕ್ಕಾಗಿ ತಮ್ಮ ಸಂಪೂರ್ಣ ಜೀವಮಾನವನ್ನು ಅದಕ್ಕೋಸ್ಕರ ಮುಡಿಪಾಗಿ ಇಟ್ಟಂತಾರೆ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಹೋದ ಕಾರಣದಿಂದಾಗಿ ಆ ಮೊದಲನೆಯ ಕಂಬಳ ಅಷ್ಟಕ್ಕೆ ನಿಂತಿತ್ತು. ನನಗೆ ನೆನಪಿದೆ, ಈ ಕಂಬಳಕ್ಕೆ ಒಂದು ವರ್ಷದಲ್ಲಿ ನಮ್ಮ ಕಡಲ ತೀರದ ಭಾರ್ಗವ ಕೋಟ ಶಿವರಾಮ ಕಾರಂತ್ ಅವರು ಕೂಡ ಇಲ್ಲಿಗೆ ಆಗಮಿಸಿ ವೇದಿಕೆಯಲ್ಲಿ ಭಾಷಣ ಮಾಡಿದ್ದನ್ನು ನಾವು ಕೂಡ ಆ ದಿನಗಳಲ್ಲಿ ಕೂಡ ನಾನು ನೋಡಿದ್ದೆ. ಪಲಾಯನಕ್ಕೆಲ್ಲ ಪ್ರಾಬ್ಲಮ್ಸ್ ಆರ್ ಟು ಫೇಸ್ ಅಂಡ್ ಟು ಸಾಲ್ವ್, ನಾಟ್ ಟು ಎಸ್ಕೇಪ್ ಅನ್ನುವ ತತ್ವಾದರ್ಶಗಳೊಂದಿಗೆ ನಡುವೆ ನಂದಿಕೂರಿನ ಕೊಳಚೂರುಗೊಂಡು ಸುಕುಮಾರ ಶೆಟ್ಟಿ ಅವರ ತಂಡ ಇದೆಲ್ಲವನ್ನು ಕೂಡ ಅತ್ಯಂತ ಆತ್ಮವಿಶ್ವಾಸದಿಂದ ಎದುರಿಸಿ 3ನೇ ಕರೆಯಲ್ಲಿ ಈಗ ಕಂಬಳೋತ್ಸವ ನಡೀತಾ ಇದೆ. ಬೆಂಗಳೂರಿನ ದೇವಸ್ಥಾನಕ್ಕೆ, ನಂದಿಕೂರಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುರಸ್ಕಾರಾದಿಗಳನ್ನು ಮಾಡಿದೆ, ಪ್ರಾರ್ಥನೆ ಮಾಡಿದೆ, ಅಲ್ಲಿಂದ ಪ್ರಸಾದ ಹಾಕದೆ ನಾವು ಕಂಬಳ ಪ್ರಾರಂಭ ಮಾಡುವುದಿಲ್ಲ. ಕಾಲಕ್ರಮೇಣ 16 ವರ್ಷಗಳು ಆದ ನಂತರ ನಾಗಮಂಡಲ ಆಗುವಂತಹ ಈ ಸ್ಥಳಕ್ಕೆ ಸಂಬಂಧಪಟ್ಟ, ಕುಟುಂಬಕ್ಕೆ ಸಂಬಂಧಪಟ್ಟಂತಹ, ನಾಗದೇವರಿಗೆ ಸಂಬಂಧಪಟ್ಟಂತಹ ಒಂದು ನಾಗಮಂಡಲ ಆಗುವಂತಹ ಅವಕಾಶ ಬಂದಾಗ ಇಲ್ಲಿ ಕಂಬಳ ಆಚರಣೆ ಮಾಡುವುದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದ ಹಿನ್ನೆಲೆಯಲ್ಲಿ ಸುಮಾರು 30 ವರ್ಷಗಳ ಹಿಂದೆ, 30-35 ವರ್ಷಗಳ ಹಿಂದೆ ಮೊದಲನೇ ಕಂಬಳ ಪ್ರಾರಂಭ ಮಾಡಿದ್ದ ಕುಳಚೂರುಗುತ್ತು ಜಯಶೆಟ್ಟರ ಮಾವ ಕುಳಚೂರುಗುತ್ತು ನರ್ಸ್ ಶೆಟ್ಟರು ಅವರು ಬೊಂಬಾಯಿಯಲ್ಲಿ ಒಂದು ಸಣ್ಣ ಕ್ಯಾಂಟೀನ್ ಇಟ್ಕೊಂಡು ಆಮೇಲೆ ಹೋಟೆಲ್ ಮಾಡಿ ಇಲ್ಲಿ ಬಂದು ಅವರು ಕಂಬಳದ ಕೋಣವನ್ನು ಕೂಡ ಕಟ್ಟಿ, ಕಣೆಹಲಿಗೆಯ ಕೋಣಗಳು ಅವರ ಹೆಸರಿನಲ್ಲಿ ಕೂಡ ಇತ್ತು. ಅವರ ಮಾವನಿಂದಲೂ ಬಂದಂಥ ಪರಂಪರೆಯನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಬಂದವರು ನರ್ಸ್ ಶೆಟ್ಟರು. ನರ್ಸ್ ಶೆಟ್ಟರ ಅಳಿಯ, ನರ್ಸ್ ಶೆಟ್ಟರಿಗೂ ಮಕ್ಕಳಿರಲಿಲ್ಲ. ಕುಳಚೂರುಗುತ್ತು ಜಯಶೆಟ್ಟರು ಹುಟ್ಟು ಹೋರಾಟಗಾರನಾಗಿ ಅವರು ಅವಿವಾಹಿತರಾಗಿ ಬ್ಯಾಚುಲರ್ ಆಗಿ ಬ್ರಹ್ಮಚಾರಿಯಾಗಿ ಉಳಿದವರು. ಈ ಹೋರಾಟಕ್ಕಾಗಿ ತಮ್ಮ ಸಂಪೂರ್ಣ ಜೀವಮಾನವನ್ನು ಅದಕ್ಕೋಸ್ಕರ ಮುಡಿಪಾಗಿ ಇಟ್ಟಂಥ ವ್ಯಕ್ತಿ. ಇಲ್ಲಿ ರೈಲ್ವೆ ಟ್ರ್ಯಾಕ್ ಹೋದ ಕಾರಣದಿಂದಾಗಿ ಆ ಮೊದಲನೆಯ ಕಂಬಳ ಅಷ್ಟಕ್ಕೆ ನಿಂತಿತ್ತು. ನನಗೆ ನೆನಪಿದೆ, ಈ ಕಂಬಳಕ್ಕೆ ಒಂದು ವರ್ಷದಲ್ಲಿ ನಮ್ಮ ಕಡಲ ತೀರದ ಭಾರ್ಗವ ಕೋಟ ಶಿವರಾಮ ಕಾರಂತ್ ಅವರು ಕೂಡ ಇಲ್ಲಿಗೆ ಆಗಮಿಸಿ ವೇದಿಕೆಯಲ್ಲಿ ಭಾಷಣ ಮಾಡಿದ್ದನ್ನು ನಾವು ಕೂಡ ಆ ದಿನಗಳಲ್ಲಿ ಕೂಡ ನಾನು ನೋಡಿದ್ದೇನೆ. ಪ್ರಾರಂಭದ ದಿನದಿಂದ ಇವತ್ತಿನವರೆಗೂ ಕೂಡ ಇದು 31ನೇ ವರ್ಷದ ಕಂಬಳ ಆದರೂ ಕೂಡ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಅನಿವಾರ್ಯ ಕಾರಣದಿಂದ ಉಂಟಾಯಿತು. ಹಾಗಾಗಿ ಆ ದಿನದಿಂದಲೂ ನಾವು ಇದನ್ನು ನೋಡ್ತಾ ಇದ್ದೇವೆ. ಒಂದಲ್ಲ ಒಂದು ವಿಘ್ನಗಳಿಂದಾಗಿ ಇದು ರೈಲ್ವೆ ಟ್ರ್ಯಾಕ್ ಹೋದ ಕಾರಣಕ್ಕಾಗಿ, ಮುಂದೆ ನಾಗನ ಕಾರಣಕ್ಕಾಗಿ ಹೀಗೆ ಕಂಬಳಗಳು ನಡೆದರೂ ಕೂಡ ಇಲ್ಲಿಯ ಒಂದು ವಿಶೇಷತೆ ಅಂತ ಕೇಳಿದರೆ ಇಲ್ಲಿ ಒಂದು ಒಗ್ಗಟ್ಟಿದೆ, ಹೋರಾಟ ಮಾಡಿದ ಒಂದು ಕೆಚ್ಚೆದೆ ಇದೆ ಇವರಿಗೆ. ಹಾಗಾಗಿ ಏನೇ ಆದರೂ ಕೂಡ ನಾವು ಕಂಬಳವನ್ನು ನಿಲ್ಲಿಸಬಾರ್ದು. ಯಾಕಂದರೆ ಈ ಕಂಬಳ ಪ್ರಾರಂಭ ಆದದ್ದೇ ಈ UPCL ಅವತ್ತು ಕೊಜೆಂಟ್ರಿಕ್ಸ್ ಅಂತ ಹೇಳ್ತಾಯಿದ್ರು. ಈ ಸಂಸ್ಥೆಗಳಲ್ಲಿ ಬಂದರೆ ಇಲ್ಲಿಯ ಬದುಕು, ಇಲ್ಲಿಯವರ ಸ್ಥಳೀಯರ ಬದುಕು, ಕೃಷಿ ಭೂಮಿ ಎಲ್ಲ ಹಾಳು ಬೀಳ್ತದೆ, ಬದುಕು ನರಕವಾಗ್ತದೆ ಅನ್ನೋ ಕಾರಣಕ್ಕಾಗಿ ಆ ದಿನಗಳಲ್ಲಿ ಅದನ್ನು ವಿರೋಧಿಸಿದ್ದಕ್ಕಾಗಿ ಪ್ರಾರಂಭಿಸಿದ್ದು ನಂದಿಕೂರಿನ ಈ ಕುಳಚೂರಿನ ಈ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳ. ಒಂದು 4-6 ವರ್ಷಗಳ ಕಾಲ ಇಲ್ಲಿ ನಡೆಯಿತು. ನಡೆದ ನಂತರ ಅನಿವಾರ್ಯ ಕಾರಣದಿಂದಾಗಿ ಅದನ್ನು ಮುಂಡ್ರೆಗುತ್ತು ಅನ್ನುವಲ್ಲಿಗೆ ಸ್ಥಳಾಂತರಿಸಲಾಯಿತು. ಹೇಗೆ ಕೃಷಿ ಭೂಮಿ ಇತ್ತು ಅಂದರೆ ಪಕ್ಕದಲ್ಲಿ ನಾವು ಅಡಿಕೆ ತೋಟ ಕಾಣ್ಬೋದು, ಎಷ್ಟು ಸುಂದರವಾಗಿ ಬೆಳೆದು ನಿಂತಿದೆ, ಎಷ್ಟು ಒಳ್ಳೆಯ ಫಸಲನ್ನು ಕೊಡುವಂಥ ಜಾಗ. 6 ಮಾಗಣೆಯ ಸೀಮೆಯ ದೇವರಾದಂಥ ವಿಶ್ವನಾಥ ದೇವರ ಸನ್ನಿಧಾನದಲ್ಲಿ ನಾವಿದ್ದೇವೆ. ಯಾವುದೇ ಶುಭ ಕಾರ್ಯಗಳು ಈ ಭಾಗದಲ್ಲಿ ನಡೆಯುತ್ತಿದ್ದರೂ ಕೂಡ ಮುಖ್ಯವಾಗಿ ನಾವೀಗ ಅಡ್ಡನಂದಿಕೂರಿನ ಕೋಟು ಚೆನ್ನಯ್ಯ ಜೋಡುಕರೆ ಕಂಬಳಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡೋದಾದರೂ ಕೂಡ ನಂದಿಕೂರಿನ ದುರ್ಗಾಪರಮೇಶ್ವರಿ ದೇವರಿಗೆ ಒಂದು ಪ್ರಸನ್ನ ಪೂಜೆಯನ್ನು ನೆರವೇರಿಸಿ ಅಲ್ಲಿಂದ ಪ್ರಸಾದ, ಅಲ್ಲಿ ಅರ್ಚಕರೇ, ವೇದಮೂರ್ತಿಗಳೇ, ಮಧ್ವರಾಯ ಭಟ್ರು ಅವರ ತಂಡವೇ ಬಂದು ಅಲ್ಲಿ ಪ್ರಸಾದ ಹಾಕ್ತದೆ. ಹಾಗೆಯೇ ಎಲ್ಲೂರಿನ ಈ ದೇವಾಲಯ, ನಮ್ಮ ಪ್ರಫುಲ್ಲ ಶೆಟ್ಟರು ಇಲ್ಲಿಯ ಆಡಳಿತ ಮುಕ್ತೇಶ್ವರಾಗಿ ಭಾಳ ವರ್ಷಗಳಿಂದ ಇದ್ದವರು. ಇದು ಸೀಮೆಯ 6 ಸೀಮೆಯ ದೇವರಾದಂಥ ವಿಶ್ವನಾಥ ದೇವರ ಸನ್ನಿಧಾನದಲ್ಲಿ ನಾವಿದ್ದೇವೆ. ಇಲ್ಲಿಯೂ ಕೂಡ ಪೂಜೆ ಪುರಸ್ಕಾರಾದಿಗಳನ್ನು ಸಲ್ಲಿಸಿ ಪ್ರಸಾದವನ್ನು ಪಡೆದುಕೊಂಡು ನಮ್ಮ ಕಂಬಳದ ಕರೆಗೆ ಹಾಕುವಂಥ ಪದ್ಧತಿ ಕಳೆದ 31 ವರ್ಷಗಳಿಂದ ಕೂಡ ನಡೆದುಕೊಂಡು ಬಂದಿದೆ. ನಮ್ಮ ಪ್ರಾರಂಭದಲ್ಲಿ ನಮ್ಮ ಕುಳಚೂರುಗುತ್ತು ಜಯಣ್ಣ ಅವರ ಮಾವನಾದಂಥ ಕುಳಚೂರುಗುತ್ತು ನರ್ಸು ಶೆಟ್ಟಿಯವರು, ಅವರಿಂದ ಪ್ರಾರಂಭಿಸಲ್ಪಟ್ಟಂಥ ಈ ಕಂಬಳ ಇವತ್ತು ನಿರಾತಂಕವಾಗಿ 31 ವರ್ಷಗಳ ಕಾಲ, ಮಧ್ಯದಲ್ಲಿ
ಅನೇಕ ಸಮಸ್ಯೆಗಳು ಬಂದಾಗ ಅದನ್ನು ಸಮಸ್ಯೆಗಳಿರುವುದು ಎದುರಿಸುವುದಕ್ಕೆ, ಅದನ್ನು ಪರಿಹರಿಸುವುದಕ್ಕೆ, ಪಲಾಯನಕ್ಕಲ್ಲ, ಪ್ರಾಬ್ಲಮ್ಸ್ ಆರ್ ಟು ಫೇಸ್ ಆ್ಯಂಡ್ ಟು ಸಾಲ್ವ್, ನಾಟ್ ಟು ಎಸ್ಕೇಪ್ ಅನ್ನುವ ತತ್ವಾದರ್ಶಗಳೊಂದಿಗೆ ನಡುವೆ ನಂದಿಕೂರಿನ ಕೊಳಚೂರುಗೊಂಡು ಸುಕುಮಾರ್ ಶೆಟ್ಟಿ ಅವರ ತಂಡ ಇದೆಲ್ಲವನ್ನು ಕೂಡ ಅತ್ಯಂತ ಆತ್ಮವಿಶ್ವಾಸದಿಂದ ಎದುರಿಸಿ 3ನೇ ಎಕರೆಯಲ್ಲಿ ಈಗ ಕಂಬಳೋತ್ಸವ ನಡೀತಾ ಇದೆ. ಇವತ್ತು ಕಂಬಳೋತ್ಸವ ನಡೆಯುವ ಹೊತ್ತಿನಲ್ಲಿ ಕಂಬಳದ ಪ್ರಾರಂಭದಲ್ಲಿ ನಿನ್ನೆ ಅವರು ಇಲ್ಲಿಗೆ ಬಂದು ಪ್ರಾರ್ಥನೆ ಮಾಡಿ ಅವರೇ ಬಾಯಿಯಿಂದ ಹೇಳಿದರು, ನಾವು ಎಲ್ಲೂರಿನ ದೇವಸ್ಥಾನಕ್ಕೆ, ನಂದಿಕೂರಿನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುರಸ್ಕಾರಾದಿಗಳನ್ನು ಮಾಡದೆ, ಪ್ರಾರ್ಥನೆ ಮಾಡದೆ, ಅಲ್ಲಿಂದ ಪ್ರಸಾದ ಹಾಕದೆ ನಾವು ಕಂಬಳ ಪ್ರಾರಂಭ ಮಾಡೋದಿಲ್ಲ. ಈ ಅಚಲವಾದಂಥ ವಿಶ್ವಾಸ, ನಂಬಿಕೆ, ಅದರಿಂದ ಆದಂಥ ಪರಿಣಾಮದ ಬಗ್ಗೆ ಅನೇಕ ವರ್ಷಗಳಿಂದ ಅನುಭವ ಇರುವಂಥ ಪ್ರತಿಯೊಬ್ಬರೂ ಕೂಡ ಈ 6 ಮಾಗಣೆಯ ಸೀಮೆಯ ದೇವರಾದಂಥ ಎಲ್ಲೂರಿನ ವಿಶ್ವನಾಥ ದೇವರನ್ನು ಪ್ರಾರ್ಥಿಸಿ, ಪೂಜಿಸಿ, ಆರಾಧಿಸ್ತಾ ಇರುವಂಥದ್ದು. ನಾವು ಕೂಡ ಇವತ್ತು ಈ ದಾಖಲೀಕರಣದ ಸಂದರ್ಭದಲ್ಲಿ ದೇವರನ್ನು ಮುಂದಿಟ್ಟುಕೊಂಡು, ಯಾಕಂದರೆ ನಾಳೆ ಅದು ನಮ್ಮ ದಾಖಲೀಕರಣ ಹೇಗೆ ಇರಬೇಕು ಅಂತ ಕೇಳಿದರೆ ಅಲ್ಲೆಲ್ಲವೂ ಕೂಡ ನಗ್ನವಾಗಿರಬೇಕು, ತೆರೆದ ಪುಸ್ತಕದ ಹಾಗೆ ಇರಬೇಕು, ಯಾರೂ ಓದ್ಬೋದು ಅದನ್ನು. ಅಲ್ಲಿ ಏನೂ ಕೂಡ ಕೃತಕವಾಗಿಯೂ ಇರಬಾರ್ದು, ಇದ್ದದ್ದನ್ನು ಯಾವುದನ್ನು ಕೂಡ ಬಿಡಬಾರ್ದು. ಈ ಕಾರಣಕ್ಕಾಗಿ ನಾವಿವತ್ತು ಎಲ್ಲೂರಿನ ವಿಶ್ವನಾಥ ದೇವಸ್ಥಾನದಲ್ಲಿ ನಾವಿದ್ದೇವೆ. ಆ ದೇವರ ಆಶೀರ್ವಾದವನ್ನು ಬೇಡ್ತಾ ನಮ್ಮ ಈ ಕಂಬಳವೂ ಸುಸೂತ್ರವಾಗಿ ಯಶಸ್ವಿಯಾಗಿ ನಡೆಯಲಿ, ನಮ್ಮ ಈ ದಾಖಲೀಕರಣದ ನಮ್ಮ ಉದ್ದೇಶವೂ ಕೂಡ ಯಶಸ್ವಿ ಆಗಲಿ ಅಂತೇಳಿ ವಿಶ್ವನಾಥ ದೇವರಲ್ಲಿ ಅನನ್ಯ ಭಕ್ತಿ ಭಾವನೆಯಿಂದ ಪ್ರಾರ್ಥಿಸಿಕೊಳ್ತೀವಿ. ನಾವೀಗ ಅಡ್ವೆ ನಂದಿಕೂರಿನ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಪ್ರಾರಂಭದ ಕೆಲವು ವರ್ಷಗಳಲ್ಲಿ ನಂದಿಕೂರಿನಲ್ಲಿ ಆಗಿ ರೈಲ್ವೆ ಟ್ರ್ಯಾಕಿನ ಕಾರಣದಿಂದಾಗಿ ಅಲ್ಲಿಂದ ಅದು ಸ್ಥಳಾಂತರಗೊಂಡು ಇಲ್ಲಿ ಪ್ರತಿಷ್ಠಿತ ಮುಂಡ್ರೆಗುತ್ತು ಮನೆತನದಕ್ಕೆ ಸಂಬಂಧಪಟ್ಟಂತಹ ಜಾಗದಲ್ಲಿ ಕೆಲವು ವರ್ಷಗಳ ಕಾಲ ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ನಡೀತಾ ಇತ್ತು. ಈ ಜಾಗದಲ್ಲಿರುವ ಸಂದರ್ಭದಲ್ಲಿಯೇ ಅಡ್ವೆ ನಂದಿಕೂರಿನ ಕಂಬಳಕ್ಕೆ ಫ್ಲಡ್ಲೈಟ್ನ ಸಂಶೋಧನೆ ಆದದ್ದು, ಆಮೇಲೆ ಇಲ್ಲಿ ವಿಡಿಯೋ ಫಿನಿಷಿಂಗಿನ ವ್ಯವಸ್ಥೆಗಳಾದದ್ದು. ಈ ಜಾಗದಲ್ಲಿ ಕೋಟಿ ಚೆನ್ನಯ ಜೋಡುಕರೆ ಕಂಬಳ ಉತ್ಸವ ನಡೆಯುವಂಥ ಆ ಸಂದರ್ಭಗಳಲ್ಲಿ ಕಾಲಕ್ರಮೇಣ 16 ವರ್ಷಗಳು ಆದ ನಂತರ ಇಲ್ಲಿ ನಾಗಮಂಡಲ ಆಗುವಂಥ ಈ ಸ್ಥಳಕ್ಕೆ ಸಂಬಂಧಪಟ್ಟ, ಕುಟುಂಬಕ್ಕೆ ಸಂಬಂಧಪಟ್ಟಂತಹ, ನಾಗದೇವರಿಗೆ ಸಂಬಂಧಪಟ್ಟಂತಹ ಒಂದು ನಾಗಮಂಡಲ ಆಗುವಂಥ ಅವಕಾಶ ಬಂದಾಗ ಇಲ್ಲಿ ಕಂಬಳ ಆಚರಣೆ ಮಾಡುವುದು ಸರಿಯಲ್ಲ ಅನ್ನುವಂಥ ಅಭಿಪ್ರಾಯಕ್ಕೆ ಬಂದ ಹಿನ್ನೆಲೆಯಲ್ಲಿ ಹೇಗಾದರೂ ಮಾಡಿ ಕಂಬಳವನ್ನು ಮುಂದುವರಿಸಬೇಕು ಅಂಥೇಳಿ ಇಲ್ಲಿಂದ ಇವತ್ತು ನಡೀತಾ ಇರುವಂಥ ಕಂಬಳ, ಅದು 3ನೇ ಜಾಗ, ದೊಡ್ಡ ಗುಡ್ಡವನ್ನು, ಬಂಡೆಯನ್ನು ಕಡಿದು ಮಾಡಿದಂಥ ಅಲ್ಲಿ ಇವತ್ತಾಗ್ತಾಯಿದೆ. ಈ ಕಂಬಳಕ್ಕೆ ವಿಶೇಷತೆ ಅಂದರೆ, ಒಂದು ಮುಂಡ್ರೆಗುತ್ತು ಮನೆತನದ ಚಾವಡಿ ಎದುರುಭಾಗದಲ್ಲಿ ನಡೀತಿರುವಂಥ ಕಂಬಳ, ಇನ್ನೊಂದು ಹೊನಲು ಬೆಳಕಿನ ವ್ಯವಸ್ಥೆ ಮತ್ತು ವಿಡಿಯೋ ಫಿನಿಷಿಂಗಿನ ವ್ಯವಸ್ಥೆಯನ್ನು ಪ್ರಾರಂಭ ಮಾಡಿದಂತಹ ಕಂಬಳ ಕೂಡ ಅದಕ್ಕೆ ದಾಖಲೆ. ಈ ಕಂಬಳಕ್ಕೆ ಆ ಗೌರವ ಸಲ್ತದೆ. ಈ ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಕೊಳಚೂರುಗುತ್ತು ಜಯಣ್ಣನ ಆಶೀರ್ವಾದ ಇತ್ತು. ಕೊಳಚೂರುಗೊಂಡು ಸುಕುಮಾರ್ ಶೆಟ್ಟಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ತಂಡ ಮುಂಡ್ರೆಗುತ್ತಿನವರು ಸೇರಿಕೊಂಡು ಈ ಕಂಬಳವನ್ನು ಬಹಳ ವರ್ಷಗಳ ಕಾಲ ಯಶಸ್ವಿಯಾಗಿ ಸಂಘಟಿಸಿದ್ರು ಅನ್ನೋದನ್ನು ನಾವು ನೆನಪಿಸಲೇಬೇಕು. 31ನೇ ವರ್ಷದ ಅಡ್ವೆ ನಂದಿಕೂರಿನ ಕೋಟಿ ಚೆನ್ನಯ ಜೋಡುಕರೆ ಕಂಬಳೋತ್ಸವದ ವೇದಿಕೆಯಲ್ಲಿದ್ದೇವೆ. 30 ವರ್ಷಗಳ ಹಿಂದೆ ಪ್ರಾರಂಭಿಸಲ್ಪಟ್ಟಂಥ ಮೊದಲನೇ ಎಕರೆ 4-6 ವರ್ಷಗಳಲ್ಲಿ ರೈಲ್ವೆ ಟ್ರ್ಯಾಕ್ಗೆ ಹೋಯಿತು. ಎರಡನೇದಾಗಿ ಪ್ರಾರಂಭಿಸಿದಂತಹ ಮುಂಡ್ರೆಗುತ್ತಿನ ಮುಂಭಾಗದಲ್ಲಿರುವಂತಹ ಆ ಕರೆ ನಾಗನ ಕಾರಣದಿಂದಾಗಿ, ನಾಗಮಂಡಲೋತ್ಸವ ಕಾರಣದಿಂದಾಗಿ ಅಲ್ಲಿ ನಡೆಸಲಿಕ್ಕೆ ಸಾಧ್ಯವಾಗದೇ ಇದ್ದದರಿಂದ ಈ ವಿಶಾಲವಾದಂಥ ದೊಡ್ಡ ಪರ್ವತ, ಇದರಲ್ಲಿ ಸುಮಾರು 40 ಲಕ್ಷ ರೂಪಾಯಿ ಖರ್ಚು ವೆಚ್ಚದಲ್ಲಿ ಆ ಬಂಡೆ ಕಲ್ಲುಗಳನ್ನು ಒಡೆದು ಆ ಒಂದೊಂದು ಲಾರಿಯಲ್ಲಿ ಒಂದೊಂದೇ ಕಲ್ಲು ಹೋಗ್ತಾ ಇತ್ತು. ಹಲವಾರು ಲಾರಿಗಳಲ್ಲಿ ಇದನ್ನು ಸಾಗಿಸಿ ಇಲ್ಲಿ ಕೃತಕವಾದಂಥ ಒಂದು ಕೋಟಿ ಚೆನ್ನಯ ಜೋಡುಕರೆ ಕಂಬಳವನ್ನು ನಿರ್ಮಿಸಿ ಅಲ್ಲಿಯ ಎಲ್ಲ ಹೊನಲು ಬೆಳಕಿನ ವ್ಯವಸ್ಥೆ, ಆಮೇಲೆ ವಿಡಿಯೋ ಫಿನಿಷಿಂಗಿನ ವ್ಯವಸ್ಥೆ, ಅದರೊಟ್ಟಿಗೆ ನಮ್ಮ ಕಂಬಳ ಅಕಾಡೆಮಿ 2011ನೇ ಇಸ್ವಿಯಲ್ಲಿ ಸಂಶೋಧನೆ ಮಾಡಿದಂಥ ಲೇಸರ್ ಬೀಮ್ ನೆಟ್ವರ್ಕ್ ಸಿಸ್ಟಮ್ ವಿತ್ ಎಲೆಕ್ಟ್ರಾನಿಕ್ ಟೈಮಿಂಗ್ಸ್ ಇವತ್ತು ಸೆಕೆಂಡಿನ 100 ಪಾಲಿನಲ್ಲಿ 0.3ಯಲ್ಲಿ ಅದು ತೀರ್ಮಾನವನ್ನು ಕೊಡ್ತದೆ. ಅಂಥ ನಿಕಟವಾದಂಥ ಸ್ಪರ್ಧೆಯಲ್ಲಿಯೂ ಕೂಡ ತೀರ್ಮಾನವನ್ನು ಕೊಡುವಂಥದ್ದು. ಇಲ್ಲಿ ಅನೇಕ ಜನ ಗಣ್ಯಾತಿಗಣ್ಯರನ್ನು ಸೇರಿಸಿಕೊಂಡು
ಅತ್ಯಂತ ಸುವ್ಯವಸ್ಥಿತವಾಗಿ ನಡೀತಾ ಇದೆ. 31ನೇ ವರ್ಷದ ಕಂಬಳ ಅಡ್ಡನಂದಿಕೂರಿನ ಸುಕುಮಾರ್ ಶೆಟ್ಟರ ಮತ್ತು ತಂಡ ಈ ಕಂಬಳವನ್ನು ಅತ್ಯಂತ ವ್ಯವಸ್ಥಿತವಾಗಿ ನಡ್ತಾ ಇದೆ. ಬೇಕಾದಷ್ಟು ಪಾರ್ಕಿಂಗ್ ವ್ಯವಸ್ಥೆ ಇದೆ, ಕೋಣಗಳನ್ನು ಕಟ್ಟುವಂಥ ನೀರಿನ ಟ್ಯಾಂಕಿ ವ್ಯವಸ್ಥೆ ಇದೆ. ಹಾಗಾಗಿ ಈ ನಮ್ಮ ಕಂಬಳ ಅತ್ಯಂತ ಯಶಸ್ವಿಯಾಗಿ ನಿನ್ನೆ ದಿನ ಇಲ್ಲಿ ಬೆಂಗಳೂರು ಕಂಬಳದ ಯಶಸ್ವಿಗೆ ಕಾರಣಕರ್ತರಾದಂಥ 2 ಜನ ವ್ಯಕ್ತಿಗಳನ್ನು, ಒಂದು ಗೌರವಾಧ್ಯಕ್ಷರಾದಂಥ ಪ್ರಕಾಶ್ ಶೆಟ್ಟಿ ಅವರನ್ನು, ಅಧ್ಯಕ್ಷರಾದಂಥ ಅಶೋಕ್ ಕುಮಾರ್ ರೈ ಶಾಸಕರು ಅವರನ್ನು ಕೂಡ ಅದ್ಭುತವಾದಂಥ ಯಶಸ್ಸಿಗಾಗಿ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸನ್ಮಾನಿಸಲಾಯಿತು. ಕಂಬಳ ಓಟದ ಕೋಣಗಳಲ್ಲಿ ಹಿರಿಯ ಓಟಗಾರರಾಗಿದ್ದಂತಹ ನಮ್ಮ ಪಾಕಬೆಟ್ಟು ಸುಂದರ್ ಶೆಟ್ಟಿ ಅವರನ್ನು ಕೂಡ ಸನ್ಮಾನಿಸಲಾಯಿತು. ಹೀಗೆ ಒಂದು ರೀತಿಯಲ್ಲಿ ಓಟಗಾರರಿಗೆ ಪ್ರೋತ್ಸಾಹ, ಮತ್ತೊಂದು ರೀತಿಯಲ್ಲಿ ಗಣ್ಯಾತಿಗಣ್ಯ ವ್ಯಕ್ತಿಗಳನ್ನು ಕರೆದು ಅವರಿಗೆ ಗೌರವಿಸುವಂತಹ ಸರ್ಕಾರದ ಸಹಕಾರದ ಪ್ರಾತಿನಿಧ್ಯದೊಂದಿಗೆ ಈ ಕಂಬಳ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಲ್ಪಟ್ಟಿದೆ ಅಂತ ಹೇಳುವುದಕ್ಕೆ ಬಹಳ ಸಂತೋಷ.